ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಹಾಗೂ ನಮ್ಮ ಶಾಸಕರಾದ UT ಖಾದರ್ ಅವರ ಸಹಕಾರದಿಂದ ಇಲ್ಲಿ ಕೊಮರಂಗಳ 17ನೇ ವಾರ್ಡಿನಲ್ಲಿ ನಮ್ಮ MLA ಮೊಯ್ದೀನ್ ಬಾವ ಅವರ ನೇತೃತ್ವದಲ್ಲಿ ಕೌನ್ಸಿಲರ್ ಇವರ ನೇತೃತ್ವದಲ್ಲಿ ನಡೆಯುವಂತಹ ಈ ಲಸಿಕಾ ಕಾರ್ಯಕ್ರಮ ಕೋವಿಶೀಲ್ಡ್ ಲಸಿಕಾ ಕಾರ್ಯಕ್ರಮವು ಇವತ್ತು ತಾರೀಕು 6/9/2021 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ನಾವು ಪ್ರಾರಂಭಿಸಿದ್ದೇವೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರು ನಮ್ಮ ಈ ಲಸಿಕಾ ಶಿಬಿರಕ್ಕೆ ಉತ್ತಮ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೂ ಇಲ್ಲಿನ ಜನತೆಯು ಕೂಡ ಉತ್ತಮ ಸಹಕಾರವನ್ನು ನೀಡಿ ಈ ಲಸಿಕಾ ಶಿಬಿರದ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿಯ ನಾಗರಿಕರು ಕೂಡ ಇದಕ್ಕೆ ಸಹಭಾಗಿಯಾಗಿ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ. ಹಾಗೂ ಇಲ್ಲಿ ಹೆಚ್ಚಿನ ಇವತ್ತು 250ಕ್ಕಿಂತಲೂ ಹೆಚ್ಚಿನ ಜನವು ಈ ಲಸಿಕಾ ಸೌಲಭ್ಯವನ್ನು ಪಡೆಕೊಳ್ತಾ ಇದ್ದಾರೆ. ಹಾಗೆ ನಮ್ಮ MLA ಮೊಯ್ದೀನ್ ಬಾವ ಅವರು ತಮ್ಮ ಉತ್ತಮ ಒಳ್ಳೆಯ ಗುಣದಿಂದ ಹಾಗೂ ಉತ್ತಮ ಕೆಲಸಗಾರರೆಂದು ಜನರ ನಡುವೆ ಅನ್ನಿಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಜನರ ಸಹಕಾರ ಇನ್ನೂ ಮುಂದೆ ಒಳ್ಳೆಯ ಥರ ಸಿಗಬೇಕು ಅಂತ ಹೇಳಿ ನಾವೆಲ್ಲ ಆಶಿಸ್ತಾ ಇದ್ದೇವೆ. ಮತ್ತು ಈ ಶಿಬಿರವು ಒಳ್ಳೆಯ ರೀತಿಯಲ್ಲಿ ಮುಗಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಶಿಬಿರವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಂಡು ಈ ಶಿಬಿರವನ್ನು ಮುಕ್ತಾಯಗೊಳಿಸಲು ನಾವೆಲ್ಲರೂ ಸಹಕರಿಸ್ತೇವೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಸೋಮವಾರ ಬೆಳಿಗ್ಗೆ 6/9/21 ಇಸವಿಯಂದು ನಾವು ಮೊಯ್ದೀನ್ ಅವರ ನೇತೃತ್ವದಲ್ಲಿ ಇಲ್ಲಿ ಕೋವಿಶೀಲ್ಡ್ ಎಂಬ ಲಸಿಕೆಯನ್ನು ಆಯೋಜಿಸಿದ್ದೇವೆ. ಅಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲ ಜನರು ಭಾಗವಹಿಸಿ ಎಲ್ಲ ಲಸಿಕೆಯ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ಮೊಯ್ದೀನ್ ಬಾವ ಅವರಿಗೆ ಇನ್ನೂ ಹೆಚ್ಚಿನ ಸಹಕಾರ ಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೂ ನಮ್ಮ ಆರೋಗ್ಯ ಕೇಂದ್ರದಿಂದ ಎಲ್ಲ ಸಿಸ್ಟರ್ಸ್ನವರು ಬಂದು ತುಂಬ ಉತ್ತಮ ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಅಂಗನವಾಡಿ ಟೀಚರ್ ಕೂಡ ಇದ್ದಾರೆ. ಹಾಗೂ ಎಲ್ಲ ನಾಗರಿಕರು ಹಾಗೂ ಇಲ್ಲಿ ನಾಗರಿಕರೆಲ್ಲರೂ ಎಲ್ಲ ಫ್ರೆಂಡ್ಸ್ಗಳು ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ನಮಗೆ ನಮ್ಮ MLA ಮತ್ತು ಮಾಜಿ ಕೌನ್ಸಿಲರ್ ಮೊಯ್ದೀನ್ ಬಾವ ಇವರ ನೇತೃತ್ವದಲ್ಲಿ ಉಚಿತ ಶಿಬಿರವನ್ನು ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಎಲ್ಲರೂ ಶಿಸ್ತಿನಿಂದ ನಮಗೆ ಸಹಕಾರವನ್ನು ನೀಡಿರುತ್ತಾರೆ. ಮತ್ತು ಈ ಲಸಿಕೆಯನ್ನು ಪಡೆದು ಎಲ್ಲರೂ ಈ ಕೊಮರಂಗಲ ವ್ಯಾಪ್ತಿಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರಬೇಕೆಂದು ನಾವು ದೇವರಲ್ಲಿ ಆಶಿಸುತ್ತೇನೆ. ನಡೆಸಲು ಸಹಕಾರ ಮಾಡಿದಂತಹ ಶ್ರೀಯುತ UT ಖಾದರ್ ಅವರಿಗೆ ನಮ್ಮ ಈ 17ನೇ ವಾರ್ಡಿನ ಕೊಮರಂಗಳ ವಾರ್ಡಿನ ಎಲ್ಲ ಜನತೆಯ ಪರವಾಗಿ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ.